ಅಲ್ಪಸಂಖ್ಯಾತರ ಭಾವನೆ ರಾಮ ಮಂದಿರ ನಿರ್ಮಾಣ. ಕಳೆದ 40-50 ವರ್ಷಗಳಿಂದ ಹತ್ತಾರು ಹೋರಾಟಗಳು ರಾಮ ಮಂದಿರದ ವಿಷಯದಿಂದ ಆಗಿದೆ. ಈ ದೇಶದ ಸ್ವಾಭಿಮಾನದ ಸಂಕೇತ ಅಯೋಧ್ಯೆಯ ಮಂದಿರ. ಹಾಗಾಗಿ ಮಂದಿರ ನಿರ್ಮಾಣ ಆಗಬೇಕು ಜನಜಾಗೃತಿಯ ಮುಖಾಂತರ ಅನ್ನುವಂಥದ್ದು ವಿಶ್ವ ಹಿಂದೂ ಪರಿಷತ್ತಿನ ನಿಲುವು. ಆ ನಿಲುವಿಗೆ ನಾನು ಬದ್ಧ. ರಾಮ ಮಂದಿರ ಆಗಬೇಕು. ಕೊಟ್ಟಿರುವ ಮನವಿಯನ್ನು ಸ್ವೀಕಾರ ಮಾಡ್ತೇನೆ. ಇದನ್ನು ಲೋಕಸಭೆಯ ಮುಂದಕ್ಕೆ ತರುವಂಥ ಪ್ರಯತ್ನ ನಾವು ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ರಾಮ ಮಂದಿರದ ವಿಷಯದಲ್ಲಿ ಕೊಡ್ತೇವೆ.
ಭವ್ಯ ಮಂದಿರ ನಿರ್ಮಾಣಕ್ಕಾಗಿ ಜನಾಗ್ರಹ ಸಮಾವೇಶ ಆತ್ಮೀಯ ಹಿಂದೂ ಬಂಧುಗಳೇ, ವಿಶ್ವ ಹಿಂದೂ ಪರಿಷತ್ ದಕ್ಷಿಣ ಕನ್ನಡ ಜಿಲ್ಲೆ ಕೋಟ್ಯಾಂತರ ಹಿಂದೂಗಳ ಆರಾಧ್ಯ ಮೂರ್ತಿಯಾದಂಥ ಪ್ರಭು ಶ್ರೀರಾಮಚಂದ್ರ ದೇವರ ಮಂದಿರವನ್ನು ಆದಷ್ಟು ಶೀಘ್ರದಲ್ಲೇ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಬೇಕಾಗಿ ಸಂಸತ್ತಿನಲ್ಲಿ जय श्री राम जय
बोलो भारत माता के, बोलो भारत माता के। जय राम जय जय राम राम स्मरणे कोडो राम स्मरणे कोडो राम सेवेय कोडो राम स्मरणे कोडो राम सेवेय कोडो ರಾಮಾಯಣದ ಕಥೆಯೊಳು ಬಂದು ಕೂಡೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಂತ ಗುಣವಂತ ಮಾರುತಿರಾಯ ಬಲವಂತ 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 ಕೇಶವನು ಮಾರುತಿ ಹನುಮ ಅದಕ್ಕೆ ಸರ ಜೈ ಬಲ ಸೀಮ ಭಕ್ತವನ ಅಮೃತವನ ಧಾಮ ಹನುಮಂತ ರಚಿಸೋ ರಾಮ ಭಕ್ತಾರನ್ನು ಉದ್ಧರಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಗೋಮಾನ್ 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 ಜೈ 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 ಹನುಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಗೋಮಾನ್ ಅವನು ಭಕ್ತ ಹನುಮಾನಿಗೆ ಅವನು ಭಕ್ತ ಹನುಮಾನ ಪುನರ್ನಿರ್ಮಾಣ ಆಗಬೇಕು ಅಂತ ಹೇಳುವಂತ ಸಂಕಲ್ಪಕ್ಕೋಸ್ಕರ ನಾವೆಲ್ಲ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಸೇರ್ತಾ ಇದ್ದೇವೆ. ಬಂಧುಗಳು ಬರ್ತಾ ಇರ್ತಕ್ಕಂಥವರಿಗೆ ಜಾಗವನ್ನ ಬಿಟ್ಟು ದಯವಿಟ್ಟು ಈ ವೇದಿಕೆ ಮುಂಭಾಗದಲ್ಲಿ ಮೈದಾನದಲ್ಲಿ ಆಸೀನರಾಗಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸ್ವರ್ಣ ಶೈಲಾಭದೇಹಂ ಧನುಜಗಣಕುಶಾ ಶ್ರೀ ಗುರು ಚರಣ ಸರೋಜರಜ ನಿಜ ಮನ ಮುಕುರು ಸುಧಾರಿ ಭರಣವು ರಘುವರ ವಿಮಲ ಯಶು ಜೋದಾಯ ಕುಫಲಚಾರಿ ಜಯ ಹನುಮಾನ್ ಜ್ಞಾನ ಗುಣ ಸಾಗರ್ ಜಯ ಕಪೇಸತಿ ಮುಲೋಕ ಉಜಾಗರ್ ರಾಮದೂತ ಅತುಲಿತ ಬಲಧಾಮ ಚರಂಗಿ ಕುಮತಿ ನಿವಾರ ಸುಮತಿ के संगी कंचन वरनंदन तेज प्रताप महाजगवंदन विद्यावान दुनियति चातु राम काज करिबे को आतु प्रभु चरित्र सुनिबे को रसिया राम लखन सीता प्रिय भरत ही समभाई सहस बदन तुमरो यश गावे अस श्रीपति कंठ लगावे सनकादिक ब्रह्मादि
सा नारी सटेत होते तुम उपकार सुग्रीवई कीना राम मिलाय राज बल दीना तुम्हारो मंत्र विभीषण माना लंकेश्वर भय सब जग जाना युग सहस्र योजन पर पाना लीलो ताहि मधुर फल जानु मत बेरा संकट से हनुमान छुड़ावे मन क्रम वचन ध्यान जो लावे सब पर राम तपस्वी राजा तिनके काज सकल तुम साजा और मनोरथ जो कोई लावे सोई अमित जीवन फल पावे चारों युग परताप तुम्हारा जय कर सिद्ध जगत बुझियारा असवर दीन जानकी माता राम रसायन तुम्हारे पास सदा रहो रघुपति के दासा तुम्हारे संकट हटे मिटे सब पीरा जो सुमिरै हनुमत बलबीरा जय 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 हनुमान गोसाई कृपा करो गुरुदेव लगन सीता सहिता हृदय बसौ ಮಹಾಬಲ ಸ್ವಾಮೀಜಿ ಚಾಮುಂಡೇಶ್ವರಿ ಕ್ಷೇತ್ರ ಕಣಿಯೂರು, ಹಾಗೆ ಶ್ರೀ ಶ್ರೀ ಮುಕ್ತಾನಂದ ಸ್ವಾಮೀಜಿ ಶ್ರೀ ಕ್ಷೇತ್ರ ಕರಿಂಜೆ ಸಂತರುಗಳು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವ್ರ ಜೊತೆ ಬಜರಂಗದಳದ ರಾಷ್ಟ್ರೀಯ ಸಂಯೋಜಕರು ಇವತ್ತಿನ ದಿಕ್ಸೂಚಿ ಭಾಷಣಕಾರರಾಗಿದ್ದಾರೆ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನ ಮತ್ತೆ ಸ್ವಾಗತಿಸ್ತಾ ಬಲೋ ಭಾರತ್ ಮಾತಾ ಕಿ, ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ. ಉತ್ತರದ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿಯಾಗಿರ್ತಕ್ಕಂಥ ಜಾಗದಲ್ಲಿ ರಾಮ ಮಂದಿರ ಮತ್ತೆ ನಿರ್ಮಾಣ ಮಾಡಬೇಕು ಅಂತ ಹೇಳುವಂತ ಆಗ್ರಹವನ್ನು ಇಟ್ಟುಕೊಂಡು ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ, ಪವನಸುತ ಹನುಮಾನ್ ಕಿ, ಜಯ ಮಾತಾ ಕಿ. ಆ ಪುಸ್ತಕವನ್ನ ಪಡೆದುಕೊಳ್ಳಬೇಕಾಗಿ ವಿನಂತಿ. ನಾವೆಲ್ಲರೂ ರಾಮ ಮಂದಿರದ ಹೋರಾಟದ ಬಗ್ಗೆ, ಹೋರಾಟದ ವಿಚಾರವನ್ನ ತಿಳಿದುಕೊಳ್ಳಿಕ್ಕೆ ಈ ಪುಸ್ತಕವನ್ನ ನಾವು ಪಡೆದುಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೀವಿ. ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತ ಕಾರ್ಯಾಧ್ಯಕ್ಷರು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀಯುತ ಎಂ.ಇ. ಪುರಾಣಿಕ್ ಅವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಂಗಳೂರು ವಿಭಾಗ ಕಾರ್ಯವಾಹಕರಾಗಿರ್ತಕ್ಕಂಥ ನಾ ಸೀತಾರಾಮ ಅವರು, ಪ್ರಾಂತ ವಿಶ್ವ ಹಿಂದೂ ಪರಿಷತ್ನ ಸಹ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣಮೂರ್ತಿ ಅವರು, ಮಂಗಳೂರು ವಿಭಾಗದ ವಿಶ್ವ ಹಿಂದೂ ಪರಿಷತ್ನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶರಣ್ ಬೊಮ್ಮಲ್ ಅವರು, ಬಜರಂಗದ ಕರ್ನಾಟಕ ದಕ್ಷಿಣ ಪ್ರಾಂತದ ಸಂಯೋಜಕರಾಗಿರ್ತಕ್ಕಂಥ ಸುನೀಲ್ ಕೆ.ಆರ್. ಅವರು, ಬಜರಂಗದ ಮಂಗಳೂರು ವಿಭಾಗ ಸಂಯೋಜಕರಾಗಿರ್ತಕ್ಕಂಥ ಭುಜಂಗ್ ಕುಲಾಲ್ ಅವರು, ದುರ್ಗಾವಾಹಿನಿ ಮಂಗಳೂರು ವಿಭಾಗದ ಸಂಯೋಜಕ ಆಗಿರ್ತಕ್ಕಂಥ ವಿದ್ಯಾಮಲ್ಯ, ವಿಶ್ವ ಹಿಂದೂ ಪರಿಷತ್ನ ಮಂಗಳೂರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಶರಣ ಅವರು, ವಿಶ್ವ ಹಿಂದೂ ಪರಿಷತ್ನ ಪುತ್ತೂರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಕೃಷ್ಣ ಪ್ರಸನ್ನ ಅವರು, ಮಂಗಳೂರು ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ಗುತ್ತರ್, ವಿಶ್ವ ಹಿಂದೂ ಪರಿಷತ್ನ ಮಂಗಳೂರು ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶಿವಾನಂದ್ ಮೆಂಡನ್, ಪುತ್ತೂರು ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸತೀಶ್ ಅವರು, ಸ್ವಾಮೀಜಿ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಎಲ್ಲರೂ ಎದ್ದು ನಿಂತು ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಲೋ ಭಾರತ್ ಮಾತಾ ಕಿ, ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ, ಪವನಸುತ ಹನುಮಾನ್ ಕಿ, ಗೋ ಮಾತಾ ಕಿ. साधु संत महाराज की, साधु संत महाराज की, साधु संत महाराज की जय। अयोध्यापति सियावर रामचंद्र की जय। बोलो भारत माता की, पवन सुत हनुमान की, बोलो भारत माता की, साधु संत महाराज की. ದಯವಿಟ್ಟು ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ವೇದಿಕೆಯನ್ನು ಸೇರ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಕಾರ್ಯಕರ್ತ ಬಂಧುಗಳು ದಯವಿಟ್ಟು ಗಮನಿಸಿ, ಕಾಲಿರ್ತಕ್ಕಂಥ ಮೈದಾನವನ್ನ ಮುಂದೆ ಬಂದು ಕೂತ್ಕೊಂಡು ಈ ಕಾರ್ಯಕ್ರಮ ಪೂರ್ತಿ ಉಪಸ್ಥಿತಿ ಇರಬೇಕು. ರಾಮ ಮಂದಿರಕ್ಕೋಸ್ಕರ ಸಂಕಲ್ಪ ನಮ್ಮದು.
ಈಗ ಪ್ರಾರ್ಥನೆ ಬಜರಂಗದಳದ ಗುರುಪುರ ಪ್ರಕರಣದ ಸಹ ಸಂಯೋಜಕರಾಗಿರ್ತಕ್ಕಂಥ ರವಿ ಇವರಿಂದ ನಿಧನರಾದಂತಹ ಬಂಧುಗಳಿಗೆ ನಾವೆಲ್ಲರೂ ಕೂತಲ್ಲಿಂದಲೇ ಒಂದು ನಿಮಿಷ ಮೌನ ಪ್ರಾರ್ಥನೆಯನ್ನು ಮಾಡುವುದರ ಮೂಲಕ ನಮ್ಮೆಲ್ಲರ ಶ್ರದ್ಧಾಂಜಲಿಯನ್ನು ಅರ್ಪಿಸುವುದ ಜೊತೆಗೆ ಅವರ ಕುಟುಂಬದವರಿಗೆ ಆ ದುಃಖವನ್ನು ಭರಿಸತಕ್ಕಂಥ ಶಕ್ತಿ, ಅದರ ಜೊತೆಗೆ ಅವರನ್ನು ನಂಬಿಕೊಂಡಿರತಕ್ಕಂತಹ ಅಗಾಧ ಅಭಿಮಾನಿಗಳಿರ್ಬೋದು, ಅವರಿಗೂ ಕೂಡ ಆ ಎಲ್ಲ ಒಂದು ಶೋಕವನ್ನು ಶಮನ ಮಾಡಿ ಒಳ್ಳೆಯ ರೀತಿಯ ಒಂದು ವ್ಯವಸ್ಥೆ ದೇಶದಲ್ಲಿ ನಡೆಯುವ ಹಾಗೆ ಆ ಪ್ರಭು ಶ್ರೀರಾಮಚಂದ್ರ ಅನುಗ್ರಹಿಸಲಿ ಅಂತ ಹೇಳಿ ನಾವೆಲ್ಲ ಒಂದು ನಿಮಿಷದ ಮೌನ ಪ್ರಾರ್ಥನೆಯನ್ನು ಕೂತಲ್ಲಿಂದಲೇ ಮಾಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ पूर्णमेवावशिष्यते. ओम शांति शांति शांति. बोलो सनातन हिंदू धर्म की.
ನಮ್ಮೆಲ್ಲರ ಅತ್ಯಂತ ಪೂಜ್ಯರು, ನಿರಂತರ ಹಿಂದೂ ಧರ್ಮದ ಮಾರ್ಗದರ್ಶಕರು ಆದಂತಹ ಪರಮ ಪೂಜ್ಯ ಪೇಜಾವರ ಶ್ರೀಗಳವರ ಅಡಿದಾವರೆಗಳಿಗೆ ಸಾಷ್ಟಾಂಗವ ನಮಸ್ಕಾರ ಮಾಡುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಸಂತ ಮಹಂತ ಸಾಧುಗಳ ಪಾದಗಳಿಗೂ ಕೂಡ ಶಿರವಾಗಿ ವಂದಿಸ್ತೇನೆ. ವೇದಿಕೆಯಲ್ಲಿ ನಮ್ಮ ಜೊತೆ ಮೋಹನ್ ಸಿಂಗ್ ಸೋಲಂಕಿ ಇವತ್ತಿನ ಪ್ರಧಾನ ಭಾಷಣಕಾರಿದ್ದಾರೆ. ಅದೇ ರೀತಿ ಅನ್ಯಾನ್ಯ ಜವಾಬ್ದಾರಿಯನ್ನು, ವಿಶ್ವ ಹಿಂದೂ ಪರಿಷತ್ತಿನ ಜವಾಬ್ದಾರಿಯನ್ನು ಹೊತ್ತಂತ ನನ್ನ ಸಹಕಾರಿಗಳಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಬಂದಂಥ ಎಲ್ಲ ಹಿಂದೂ ಬಂಧುಗಳೇ, ಹಿರಿಯರೇ, ಪತ್ರಕರ್ತ ಮಿತ್ರರೇ, ಪಾಶ್ಚಾತ್ಯ ಜಗತ್ತಿನಲ್ಲಿ ಚರಿತ್ರೆಯ ಕಾಲಮಾನವನ್ನ ಅಳಿಯುವಂತಹದ್ದು ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಅಂತೇಳಿ. ಸಾಮಾನ್ಯವಾಗಿ ಚರಿತ್ರೆಯ ಗಣನೆಯನ್ನು ಮಾಡುವಾಗ ಕ್ರಿಸ್ತ ಪೂರ್ವ 30,000 ವರ್ಷ, 3,000 ವರ್ಷ, ಕ್ರಿಸ್ತ ಶಕ 2018, ಒಟ್ಟು ಹೆಚ್ಚು ಕಡಿಮೆ 5,000ಕ್ಕಿಂತ ಸ್ವಲ್ಪ ಹೆಚ್ಚಿನ ಕಾಲಮಾನವನ್ನು ನಾವು ಗುರುತಿಸಬಹುದು ಪಾಶ್ಚಾತ್ಯ ಪದ್ಧತಿಯ ಹಾಗೆ. ಆದರೆ ನಮ್ಮ ಪುಣ್ಯ, ನಮ್ಮ ಭಾರತದ ಇತಿಹಾಸ, ಚರಿತ್ರೆ, ಪುರಾಣಗಳನ್ನು ಗುರುತಿಸುವಾಗ, ಪುರಾಣ ಪುರುಷರ ಬಗ್ಗೆ ಹೇಳುವಾಗ ಕೃತ, ತ್ರೇತ, ದ್ವಾಪರ, ಕಲಿ ಎನ್ನತಕ್ಕಂತಹ 4 ಯುಗಗಳಾಗಿ ನಾವು ವಿಂಗಡಿಸ್ತೇವೆ. ತ್ರೇತಾಯುಗದಲ್ಲಿ ಆದಂತಹ ಎಲ್ಲ ಘಟನೆಗಳು ನಮಗೆ ಗೊತ್ತಿದೆ. ತ್ರೇತಾಯುಗದಲ್ಲಿ ವಾಲ್ಮೀಕಿಯಿಂದ, ಮಹರ್ಷಿಯಿಂದ ಶ್ರೀರಾಮನ ಬಗ್ಗೆ, ಶ್ರೀರಾಮನ ಜೀವನದ ಬಗ್ಗೆ ಎಲ್ಲ ರಾಮಾಯಣ ಮೂಲಕ ನಮಗೆ ಎಲ್ಲ ವಿಚಾರ ತಿಳಿದಿದೆ. ಬಂಧುಗಳೇ, ಸೂರ್ಯವಂಶ, ರಘುವಂಶದ ಪ್ರಧಾನ ಜಾಗ ಅಯೋಧ್ಯ. 106 ರಾಜ ಮಹಾರಾಜರು ಅಯೋಧ್ಯೆಯನ್ನು ರಾಜಧಾನಿಯಾಗಿ ಇಟ್ಟುಕೊಂಡು ಈ ಭಾರತ ವರ್ಷದಲ್ಲಿ ಆಡಳಿತ ಮಾಡಿದರು. ಹಿಂದೂಗಳ ಸುವರ್ಣ ಯುಗ ಅಂತ ಕರೆಸಿಕೊಂಡ್ರು. ಆದರೆ ನಮ್ಗೆ ಗೊತ್ತಿದೆ, ದ್ವಾಪರಾಯುಗವನ್ನ 5,000 ವರ್ಷದ ಹಿಂದೆ ಈಗ ಚರಿತ್ರಕಾರ ಹೇಳುವಾಗ ಅದನ್ನು ಬಹಳ ಸುಲಭವಾಗಿ ನಾವು ಗಣನೆಗೆ ತೆಗೆದುಕೊಳ್ತೇವೆ. ಮಹಾಭಾರತ ಯುದ್ಧ ನಡೆದದ್ದು ಅದಕ್ಕಿಂತ ಎಷ್ಟೋ ವರ್ಷಗಳ ಹಿಂದೆ ತ್ರೇತಾಯುಗದಲ್ಲಿ ರಾಮನ ಜೀವನ ಅಥವಾ ರಘುವಂಶದ ರಾಜರ ಆಗುಹೋಗುಗಳನ್ನು ನಾವು ಪತ್ತೆ ಹಚ್ಚುತ್ತೇವೆ. ಈ ರೀತಿ ನೋಡಿದಾಗ ಭಾರತದ ಇತಿಹಾಸ, ಭಾರತದ ಚರಿತ್ರೆ, ಭಾರತದ ಸಂಸ್ಕೃತಿ ಇಡೀ ಜಗತ್ತಿಗೆ ಕಣ್ಣು ತೆರೆಯಿಸುವಂತಹದ್ದು ಎನ್ನುವುದು ನಮ್ಮ ಗಮನಕ್ಕೆ ಬರ್ತದೆ. ಬಂಧುಗಳೇ, ರಘುವಂಶದ ರಾಜ ಮಹಾರಾಜರು ಆಳಿದಂತಹ ಈ ಅಯೋಧ್ಯೆಯಲ್ಲಿ ಹಲವಾರು ಸಂತರು ಹುಟ್ಟಿ ಮೆರೆದಿದ್ದಾರೆ. ಮುಖ್ಯವಾಗಿ ಆದರ್ಶ ಪುರುಷ ರಾಮಚಂದ್ರ ಕೇವಲ ದೈವಾಂಶ ಸಂಪೂತ ಮಾತ್ರ ಅಲ್ಲ, ಭಾರತದ ನೆಲದಲ್ಲಿ ಮನುಷ್ಯನಾದವ ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು ಎನ್ನುವಂಥ ಒಂದು ಆದರ್ಶ ಜೀವನವನ್ನ ನಮಗೆ ಕೊಟ್ಟು ಹೋದವ. ಅಂತಹ ಪುಣ್ಯ ಪುರುಷನ ಜನ್ಮಸ್ಥಾನ ಅಯೋಧ್ಯೆ. ಈ ಅಯೋಧ್ಯೆ ನಮಗೆ ಈ 7 ಕ್ಷೇತ್ರಗಳಲ್ಲಿ, ಪುಣ್ಯ ಧಾಮಗಳಲ್ಲಿ ಒಂದಾಗಿದೆ. ಅಯೋಧ್ಯ, ಮಧುರಾ, ಮಾಯಾ, ಕಾಂಚಿ, ಕಾಶಿ, ಅವಂತಿಕ, ಅದೇ ರೀತಿ ಪುರಿ ಎಲ್ಲ ಹೆಸರುಗಳು ಬರ್ತವೆ. ಈ ಮೋಕ್ಷ ಧಾಮಗಳಲ್ಲಿ ಅಯೋಧ್ಯೆಯನ್ನ ಪ್ರಪ್ರಥಮವಾಗಿ ನಾವು ಗುರುತಿಸ್ತೇವೆ. ರಾಮನ ನಂತರ ರಾಮನ ಮಗ ಕುಶ ತಂದೆಯ ಸವಿ ನೆನಪಿಗಾಗಿ ಅಯೋಧ್ಯೆಯಲ್ಲಿ ಯಾವ ಜಾಗದಲ್ಲಿ ಶ್ರೀರಾಮ ಜನಿಸಿ ಪಟ್ಟಾಭಿಷೇಕ ನಡೆದಿತ್ತು ಆ ಜಾಗದಲ್ಲಿ ಭವ್ಯವಾದಂತಹ ಒಂದು ಶ್ರೀರಾಮ ಮಂದಿರವನ್ನು ಕಟ್ಟಿ ಸಮಾಜಕ್ಕೆ, ದೇಶಕ್ಕೆ ಬಿಟ್ಟು ಹೋಗಿದ್ದ. ಎಷ್ಟೋ ವರ್ಷಗಳ ನಂತರ ಆ ಮಂದಿರ ಶಿಥಿಲವಾದಂತಹ ಸಂದರ್ಭದಲ್ಲಿ ವಿಕ್ರಮಾದಿತ್ಯ ಮಹಾರಾಜ ಪುನಃ ಅದನ್ನ ನವೀಕರಣ ಮಾಡಿ ಜನರ ಸಂದರ್ಶನಕ್ಕೆ, ಭಾರತದ ಪ್ರಜೆಗಳಿಗೆ ಅದನ್ನು ಬಿಟ್ಟು ಹೋದ, ಕಟ್ಟಿ ಹೋದ. ಅನಂತರ ದುರ್ಘಟನೆ, ಭಾರತದ ಚರಿತ್ರೆಯಲ್ಲಿ ಅತ್ಯಂತ ಕಳಂಕಯುಕ್ತವಾದಂತಹ ಒಂದು ಸನ್ನಿವೇಶ ಅಂತಂದ್ರೆ 1528ನೇ ಇಸ್ವಿಯಲ್ಲಿ ಬಾಬರ ಎನ್ನತಕ್ಕಂಥ ಒಬ್ಬ ಪರಕೀಯ ದಾಳಿಕೋರ ಭಾರತಕ್ಕೆ ಬಂದು
ಭಾರತದ ನಗರಗಳನ್ನ, ಸಂಸ್ಕೃತಿಯನ್ನ, ಸಂಪತ್ತನ್ನ ಕೊಳ್ಳೆ ಹೊಡೆಯುವುದರ ಜೊತೆಗೆ ಇಲ್ಲಿಯ ದೇವಸ್ಥಾನಗಳನ್ನು ಕೂಡ ನೆಲಸಮ ಮಾಡುವಂತ ಒಂದು ಪ್ರವೃತ್ತಿಯನ್ನ ಬೆಳೆಸಿಕೊಂಡ ತನ್ನ ಸೇನಾನಿ ಮೀರ್ ಕಾಸಿಯ ಮೂಲಕ ಅಯೋಧ್ಯೆಯ ಭವ್ಯವಾದ ರಾಮಚಂದ್ರ ರಾಮ ಮಂದಿರವನ್ನ ನೆಲಸಮಗೊಳಿಸಿ ಅಲ್ಲಿ ಜನ್ಮಸ್ಥಾನ್ ಮಸ್ಜಿದ್ ಎನ್ನತಕ್ಕಂಥ ಒಂದು ಮಸೀದಿಯನ್ನು ಕಟ್ಟಿದ ಎನ್ನತಕ್ಕಂಥದ್ದು ಚರಿತ್ರೆಯಲ್ಲಿ ಉಲ್ಲೇಖ. ನಾನು ಹೇಳುವಂತಹ ಪ್ರಶ್ನೆ ಇಷ್ಟೇ, ಬಾಬರನ ಅನುಯಾಯಿಗಳಿಗೆ ಅಲ್ಲಿ ರಾಮ ಹುಟ್ಟಲಿಲ್ಲ ಎನ್ನುವುದನ್ನ ಸಿದ್ಧಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಜನ್ಮಸ್ಥಾನ್ ಮಸೀದಿ, ಯಾರ ಜನ್ಮಸ್ಥಾನ? ಪೈಗಂಬರರ ಜನ್ಮಸ್ಥಾನನ, ಬೇರೆ ಯಾವುದೋ ದಾಳಿಕೋರನ ಜನ್ಮಸ್ಥಾನ. ಆದರೆ ಆ ಜಾಗ ರಾಮನ ಜನ್ಮಸ್ಥಾನವಾಗಿಯೇ ಮುಂದೆ ನಡೆಯಿತು. ನಿಮ್ಗೆ ಗೊತ್ತಿರಬೇಕು, 1934ವರೆಗೆ ಸುಮಾರು 76 ಬಾರಿ ಅಲ್ಲಿ ಹೋರಾಟ ಸಂಗ್ರಾಮ ನಡೆದಿದೆ. ಈ ರಾಮ ಜನ್ಮಭೂಮಿಯ ಮುಕ್ತಿಗೋಸ್ಕರ, ರಾಮ ಮಂದಿರದ ನಿರ್ಮಾಣಕ್ಕೋಸ್ಕರ. ಅಂಕಿ ಅಂಶಗಳ ಪ್ರಕಾರ 3 ಲಕ್ಷಕ್ಕಿಂತಲೂ ಹೆಚ್ಚು ಹಿಂದೂ ಭಕ್ತರು, ಹಿಂದೂ ಬಂಧುಗಳು ಆತ್ಮಾರ್ಪಣೆಯನ್ನ ಮಾಡಿದ್ದಾರೆ. 1934ನೇ ಇಸ್ವಿಯಲ್ಲಿ ಒಂದು ಘೋರ ಹೋರಾಟ ನಡೀತದೆ. ಆ ಹೋರಾಟದ ಸಂದರ್ಭದಲ್ಲಿ ಆ ದಾಂಚಾದ ಬಹುಭಾಗ ಅದು ಪೆಟ್ಟಾಗ್ತದೆ, ಹಾಳಾಗ್ತದೆ. ಆ ಸಂದರ್ಭದಲ್ಲಿ ಫೈಜಾಬಾದಿನ DC ಆಗಿದ್ದಂತಹ JV ನಿಕ್ಸನ್ ಎನ್ನತಕ್ಕ ಒಬ್ಬ ಬ್ರಿಟಿಷ್ ಅಧಿಕಾರಿ ಹಿಂದೂ ಮತ್ತು ಮುಸ್ಲಿಮರ ಮಧ್ಯೆ ನಿರಂತರವಾದಂತಹ ಈ ಭೇದ ಕಲಹ ನಿರಂತರವಾಗಿ ಮುಂದುವರಿಬೇಕು ಎನ್ನುವ ಉದ್ದೇಶದಿಂದ ರಾಮ ಮಂದಿರವನ್ನು ಕಟ್ಟುವ ಬದಲು ಅಲ್ಲಿದ್ದಂತಹ ಜನ್ಮಸ್ಥಾನ್ ಮಸೀದಿಯ ಮೇಲೆ 3 ಗುಂಬಜಗಳನ್ನ ಕಟ್ಟಿ ಶಾಶ್ವತವಾದಂತಹ ಒಂದು ಬಿರುಕನ್ನ ನಿರ್ಮಾಣ ಮಾಡಿ ಹೋದ. ಅನಂತರ ಬಂಧುಗಳೇ, 1949 ಡಿಸೆಂಬರ್ 23ನೇ ರಾತ್ರಿ ಅಲ್ಲಿ ಕಾವಲು ಭಟರಿದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ. ಯಾರಿಗೂ ತಿಳಿಯದ ಹಾಗೆ ಒಂದು ಪವಾಡ ರೀತಿಯಲ್ಲಿ ರಾಮಲಾಲನ ಬಾಲರಾಮನ ಒಂದು ಸುಂದರ ವಿಗ್ರಹ ಅಲ್ಲಿ ಪ್ರತಿಷ್ಠೆ ಆಯಿತು. ಅದನ್ನು ಯಾರು ಮಾಡಿದ್ರು, ಹೇಗೆ ಮಾಡಿದ್ರು ಎನ್ನುವ ಯಾವ ವಿಚಾರ ಕೂಡ ಯಾರಿಗೂ ಗೊತ್ತಾಗಲಿಲ್ಲ. ಅದನ್ನ ಸಂಶೋಧನೆ ಮಾಡಿದವರಿಗೂ ಕೂಡ ತಿಳಿಯಲಿಲ್ಲ. ಆ ವಿಷಯ ತಿಳಿಯುತ್ತಲೇ ಅಯೋಧ್ಯೆಯ ಸುತ್ತಮುತ್ತಲಿದ್ದಂತಹ ಜನ, ರಾಮ ಭಕ್ತರು ಲಕ್ಷೋಪಲಕ್ಷ ಜನ ಬಂದು ರಾಮ ದರ್ಶನಕ್ಕಾಗಿ ಬಂದು ಸೇರಿದ್ರು. ರಾಮ ಭಜನೆ, ರಾಮ ಕೀರ್ತನೆ, ನಾಮನರ್ತನ, ಹರಿಕತೆ ನಿರಂತರವಾಗಿ ನಡೆಯಲಿಕ್ಕೆ ಶುರುವಾಯಿತು. ಅನಂತರ 1983ನೇ ಮಾರ್ಚ್ 6ರಲ್ಲಿ ಮುಜಾಫರ್ ನಗರದ ಬೃಹತ್ ಹಿಂದೂ ಸಮ್ಮೇಳನದಲ್ಲಿ ಶ್ರೀ ದಾವೂದ್ ದಯಾಳ್ ಖನ್ನಾ ಅವರು ಮಂಡಿಸಿದಂತಹ ಒಂದು ನಿರ್ಣಯದಲ್ಲಿ ಅಯೋಧ್ಯ, ಕಾಶಿ ಮತ್ತು ಮಥುರದ ಈ ಮಂದಿರಗಳನ್ನ ಪುನರ್ ನಿರ್ಮಾಣ ಮಾಡಬೇಕು. ಭಾರತದ ಸಂಸ್ಕೃತಿಗೆ ಅವಹೇಳನಕಾರಿಯಾಗಿ ಈ ದಾಳಿಕೋರರು ನಮ್ಮ ಈ ಕ್ಷೇತ್ರಗಳನ್ನು ಹಾಳು ಮಾಡಿದ್ದಾರೆ. ಅದರ ಪುನರ್ ನಿರ್ಮಾಣ ಸರ್ಕಾರವೇ ಮಾಡಿಕೊಡಬೇಕು ಎನ್ನತಕ್ಕಂಥ ಒಂದು ಒತ್ತಾಸೆಯ ನಿರ್ಣಯವನ್ನು ಮಾಡಿದರು. ಅನಂತರ 1984ರಲ್ಲಿ ದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆದಂತಹ ಧರ್ಮ ಸಂಸತ್ ಸಭೆಯಲ್ಲಿ ಒಂದು ನಿರ್ಣಯವನ್ನ ತೆಗೆದುಕೊಂಡು ಕಾಶಿಯ ವಿಶ್ವನಾಥ ದೇವಸ್ಥಾನ, ಅದೇ ರೀತಿ ಮಥುರೆಯ ಶ್ರೀಕೃಷ್ಣ ಜನ್ಮ ಮಂದಿರದ ಪುನರ್ ನಿರ್ಮಾಣವನ್ನ ಸ್ವಲ್ಪ ಮುಂದೆ ಹೋಗಿ ಪ್ರಕೃತ ಅಯೋಧ್ಯೆಯ ಶ್ರೀ ರಾಮ ಮಂದಿರವನ್ನ ಪುನರ್ ನಿರ್ಮಾಣದ ಕೆಲಸವನ್ನ ಕೈಗೆತ್ತಿಕೊಳ್ಳಬೇಕು ಎನ್ನತಕ್ಕಂಥ ನಿರ್ಣಯವನ್ನ ಸಾಧು ಸಂತರು ಧರ್ಮ ಸಂಸತ್ತಿನಲ್ಲಿ ಮಾಡಿದರು. ಬಂಧುಗಳೇ, ಅದರ ಮಧ್ಯೆ ನೂರಾರು ಜನರ ಒಂದು ಪ್ರಯತ್ನ ಆ ಜಾಗದಲ್ಲಿ ನಡಿಬೇಕು, ರಾಮ ಮಂದಿರ ಆಗಬೇಕು ಎನ್ನುವುದು ನಡೀತಾ ಬಂತು. 1985ನೇ ಇಸ್ವಿ ಪರಮ ಪೂಜ್ಯ ಪೇಜಾವರ ಶ್ರೀಗಳವರ ಒಂದು ನೇತೃತ್ವದಲ್ಲಿ ಉಡುಪಿಯಲ್ಲಿ ಚರಿತ್ರಾರ್ಹವಾದ 2ನೇ ಧರ್ಮ ಸಂಸತ್ ನಡೆಯಿತು. ಈ ಧರ್ಮ ಸಂಸತ್ತಿನಲ್ಲಿ ಪೂಜ್ಯ ಸಂತರು ಒಂದು ನಿರ್ಣಯವನ್ನ ತೆಗೆದುಕೊಂಡ್ರು. ಏನು ಅಂತಂದ್ರೆ, ರಾಮ ಮಂದಿರ ಸರಯೂ ನದಿಯ ದಡದಲ್ಲಿರ್ತಕ್ಕಂಥ ಅಯೋಧ್ಯೆಯ ಶ್ರೀ ರಾಮ ಮಂದಿರದ ಬಾಗಿಲನ್ನ, ಆ ಬೀಗ ಮುದ್ರೆಯನ್ನು ತೆರೀಬೇಕು, ಅದನ್ನ ಭಕ್ತರಿಗೆ ಮುಕ್ತ ಅವಕಾಶ ಮಾಡಿ ಕೊಡಬೇಕು ಎನ್ನುವಂತಹ ನಿರ್ಣಯವನ್ನ ಉಡುಪಿಯ
ಧರ್ಮ ಸಂಸತ್ನಲ್ಲಿ ಸಂತರು ತಕೊಂಡ್ರು. ಅನಂತರ ಅಧಿಕಾರಿಗಳ ಆದೇಶದಂತೆ ಅಲ್ಲಿಯ ಬೀಗವನ್ನು ತೆರೆಯಲಾಯಿತು. ಬೇಕಾದಷ್ಟು ಜನ ಭಕ್ತಾದಿಗಳು ರಾಮನ ದರ್ಶನವನ್ನು ಪಡೆಯಲಿಕ್ಕೆ ಅವಕಾಶವಾಯಿತು. ಅನಂತರ ನಮಗೆ ಗೊತ್ತಿದೆ 1987 ಏಪ್ರಿಲ್ 7ರಂದು ಅಯೋಧ್ಯೆಯಲ್ಲಿ ರಾಮನವಮಿಯ ದಿವಸ 3 ಲಕ್ಷಕ್ಕಿಂತಲೂ ಹೆಚ್ಚು ಜನ ಹಿಂದೂಗಳು ಸೇರಿ ರಾಮ ಜನ್ಮಭೂಮಿಯ ವಿಮೋಚನೆಗೋಸ್ಕರ ನಿರ್ಣಯವನ್ನು ತಗೊಳ್ತಾರೆ. 1989 ನವೆಂಬರ್ 9ರಂದು ರಾಮ ಮಂದಿರ ನಿರ್ಮಾಣಕ್ಕೆ ಶಿಲಾನ್ಯಾಸ ನಡೆಯುತ್ತದೆ. ಆ ರೀತಿ ರಾಮಜ್ಯೋತಿ, ಅದೇ ರೀತಿಯಲ್ಲಿ ರಾಮ ಪಾದುಕ, ರಾಮ ಜಾನಕಿ ರಥ, ಈ ನಿರಂತರ 3 ರಥಗಳು ಭಾರತದಾದ್ಯಂತ ಸಂಚರಿಸಿ ರಾಮನ ಭಾವನೆಯನ್ನ, ಅಯೋಧ್ಯೆಯ ಶ್ರೀ ರಾಮ ಮಂದಿರದ ನಿರ್ಮಾಣದ ಬಗ್ಗೆ ಜನಗಳ ಆಗ್ರಹವನ್ನ ಎತ್ತಿ ಕಟ್ಟುವಂತಹ ಕೆಲಸ ವಿಶ್ವ ಹಿಂದೂ ಪರಿಷತ್ತು ಮತ್ತು ನಮ್ಮ ಪರಿವಾರದಿಂದ ನಡೆಯಿತು. ಬಂಧುಗಳೇ, 1990ನೇ ಇಸ್ವಿಯಲ್ಲಿ ರಾಮ ಮಂದಿರದ ವಿಮೋಚನೆಗೋಸ್ಕರ ಲಕ್ಷಾಂತರ ಕಾರಸೇವಕರು ಅಯೋಧ್ಯೆಯ ಕಡೆಗೆ ನಡೆದರು. ಆ ಸಂದರ್ಭದಲ್ಲಿ ಮುಲಾಯಂ ಸಿಂಗ್ ಎನ್ನತಕ್ಕಂಥ ಉತ್ತರ ಪ್ರದೇಶದ ಒಬ್ಬ ಮುಖ್ಯಮಂತ್ರಿ ಒಂದು ಹಕ್ಕಿಯನ್ನು ಕೂಡ ನಾನು ಅಯೋಧ್ಯೆಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿ ಕೊಡುವುದಿಲ್ಲ ಎನ್ನುವ ದೃಷ್ಟಿಯಿಂದ ನಾನಾ ಉಪಟಳವನ್ನು ಕೊಟ್ಟರು ಕೂಡ ನಮ್ಗೆಲ್ಲರಿಗೂ ಗೊತ್ತಿದೆ. ಅಲ್ಲಿ ಅಕ್ಟೋಬರ್ 30ನೇ ತಾರೀಕು ಆ ಗುಂಬಜದ ಮೇಲೆ 50-60 ಜನ ಕಾರ್ ಸೇವಕರು ಹೋಗಿ ಭಗವದ್ ಧ್ವಜವನ್ನ ಅಲ್ಲಿ ಸ್ಥಾಪಿಸಿದ್ರು. ಈ ರೀತಿಯ ಒಂದು ಕರ್ ಸೇವೆ ಎಷ್ಟು ನಿರ್ಬಂಧ ಇದ್ರೂ ಕೂಡ ಯಥಾವತ್ತಾಗಿ ನಡೆಯಿತು. ಅನಂತರ ಕೋರ್ಟಿನ ಮೂಲಕ, ಬೇರೆ ಬೇರೆ ಮಾತುಕತೆಯ ಮೂಲಕ ರಾಮ ಜನ್ಮಭೂಮಿಗೆ ಒಳ್ಳೆಯ ಒಂದು ಮಾತುಕತೆಯ ಮೂಲಕ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಪ್ರಯತ್ನ ನಮ್ಮ ಕಗ್ಗಂಟಾಗಿ ಹೋದ ಸಂದರ್ಭದಲ್ಲಿ 1992 ಇಸ್ವಿಯಲ್ಲಿ ಪುನಃ, ಅದರ ಮೊದಲು ರಾಮ ಜಾನಕಿ ರಥದ ನಂತರ ರಾಮಶಿಲಾ ಪೂಜನೆ ಇನ್ನು ಇತ್ಯಾದಿ ಕೆಲಸಗಳು ನಡೆದವು. 1992ನೇ ಇಸ್ವಿ ಡಿಸೆಂಬರ್ 6ನೇ ತಾರೀಕು ಅಲ್ಲಿದ್ದಂತಹ ಈ ಸಂಶಯಾತೀತವಾದಂತಹ ಈ ಧಾಂಚ ಭಕ್ತರ ಒಂದು ಆಗ್ರಹದಿಂದ, ಆವೇಶದಿಂದ, ಯಾವ ಒಂದು ಹಿರಿಯರ ಒಂದು ಪ್ರಚೋದನೆಯೂ ಇಲ್ಲದೆ ಅಲ್ಲಿ ಸೇರಿದಂತಹ 4 ಲಕ್ಷ ಭಕ್ತರ ಒಂದು ಆವೇಶದಿಂದ, ಸ್ಫೂರ್ತಿಯಿಂದ ಸಾಯಂಕಾಲ ಇಷ್ಟೇ ಹೊತ್ತು ಸೂರ್ಯಾಸ್ತ ಆಗುವ ಹೊತ್ತಿನಲ್ಲಿ ಅಲ್ಲಿಯ 3ನೇ ದಾಂಚ ಬಿತ್ತು. ಇಲ್ಲಿದ್ದಂತಹ ಹಲವಾರು ಹಿರಿಯರು ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ನಮ್ಮ ಮುಂದೆ ಪರಮ ಪೂಜ್ಯ ಪೇಜಾವರ ಶ್ರೀಗಳವರು 1990ನೇ ಇಸ್ವಿಯ ಹೋರಾಟದಲ್ಲಿ ಅವರಿದ್ರು, ಮುಂಚೂಣಿಯಲ್ಲಿದ್ದರು. 1992ನೇ ಈ ಡಿಸೆಂಬರ್ನಲ್ಲಿ 4ನೇ ತಾರೀಕಿಗೆ ಅವರ ಜೊತೆ ನಾವು ಕೂಡ ಇದ್ವು. ಡಿಸೆಂಬರ್ದಲ್ಲಿ ಅಯೋಧ್ಯೆಗೆ ಹೋಗಿ ಎಲ್ಲ ಕಾರ್ಯಗಳನ್ನು ಅವರೇ ಸಾಕ್ಷಿ. ಕೊನೆಗೆ ಡಿಸೆಂಬರ್ 8ನೇ ತಾರೀಕು ರಾಮಲಲ್ಲನ ಪ್ರತಿಷ್ಠಾಪನೆ ಆಗಿದೆ, ಅಲ್ಲಿ ರಾಮನಿಗೆ ನಿತ್ಯ ಪೂಜೆ ನಡೆಯುತ್ತದೆ ಎನ್ನುವುದನ್ನು ಸಿದ್ಧಪಡಿಸಿದ ನಂತರ ಇಡೀ ಅಯೋಧ್ಯೆ ಬೆಂಗಾವಲಾಗಿದ್ದಾಗ, ಅದು ಮರುಭೂಮಿ ಆಗಿದ್ದಂತಹ ಸಂದರ್ಭದಲ್ಲಿ ಅಲ್ಲಿದ್ದದ್ದು ಉಡುಪಿಯಿಂದ ಬಂದಂತ 7-8 ಸಂತರು ಮಾತ್ರ, ಮತ್ತೆ ಪೊಲೀಸ್ ಮತ್ತು ಸೈನಿಕರು ಮಾತ್ರ ಇದ್ರು. ಪೇಜಾವರ ಶ್ರೀಗಳು ಊರಿಗೆ ಹೊರಡುವಂತಹ ಸಂದರ್ಭದಲ್ಲಿ ರಸ್ತೆಯ ಮಧ್ಯದಲ್ಲಿ ಕೂತ್ಕೊಂಡು ಪೊಲೀಸ್ ಅಧಿಕಾರಿಗೆ ಹೇಳಿದ್ರು, ನನಗೆ ಈಗ ನೋಡಬೇಕಲ್ಲಿ ಹೋಗಿ ರಾಮನ ಪ್ರತಿಷ್ಠೆ ಆಗಿದ್ದು ನನ್ನ ಗಮನಕ್ಕೆ ಬರಬೇಕು, ಅದು ಗೊತ್ತಾಗದಿದ್ರೆ ನಾನು ಇಲ್ಲಿಂದ ಮುಂದೆ ಹೋಗುವುದಿಲ್ಲ ಎನ್ನುವ ಮಾತನ್ನು ಹೇಳಿ ಬಸ್ಸಿನಿಂದ ರಸ್ತೆಯಲ್ಲಿ ಕುಳಿತರು. ಅನಂತರ ಸ್ವಾಮಿಗಳಿಗೆ ಅಲ್ಲಿ ಪೂಜೆ ಆಗುವಂತಹದ್ದು, ರಾಮನ ವಿಗ್ರಹ ಪುನರ್ ಪ್ರತಿಷ್ಠಾಪನೆ ಇದ್ದುದು ಮನವರಿಕೆ ಆದ ನಂತರ ಸ್ವಾಮಿಗಳು ಅಲ್ಲಿಂದ ಹಿಂದೆ ಬಂದರು. ಅಂತಹ ಪರಮ ಪೂಜ್ಯರು ಇವತ್ತು ಈ ಸಂದರ್ಭದಲ್ಲಿ ಬೆಂಗಳೂರಿನ ಸಭೆಯಲ್ಲಿ ಇರಬೇಕಿತ್ತು. ಅನ್ಯ ಕಾರಣದಿಂದ ಅವರಿಗೆ ಅಲ್ಲಿ ಹೋಗುವಂತಹ ಅವಶ್ಯಕತೆ ಬಾರದ ಕಾರಣ ಇದು ನಮ್ಮೆಲ್ಲರ ಭಾಗ್ಯ. ಇದು ಶ್ರೀರಾಮಚಂದ್ರನ ಚಿತ್ತ. ಪರಮ ಪೂಜ್ಯ ಪೇಜಾವರ ಸ್ವಾಮಿಗಳು ಈ ಕಾರ್ಯಕ್ರಮದೇ ನಮ್ಮ ಜೊತೆ ಇರುವಂತಹದ್ದು. ಈ ವರ್ಷ ರಾಮ ಜನ್ಮಭೂಮಿಯಲ್ಲಿ ರಾಮನ ಮಂದಿರ ಆಗುತ್ತದೆ ಎನ್ನುವುದಕ್ಕೆ ಒಂದು ಸ್ಪಷ್ಟ ನಿದರ್ಶನ. ಇವತ್ತಿನ ಜನಾಗ್ರಹದ ಉದ್ದೇಶ ಈಗಾಗಲೇ ಸ್ವಾಗತದಲ್ಲಿ ನಮ್ಮ ಜಗದೀಶ್ ಶೇಣವರು ಹೇಳಿದ ಹಾಗೆ, ಏನಕ್ಕೇನ ಪಾರ್ಲಿಮೆಂಟಿನಲ್ಲಿ ಕಾನೂನನ್ನು ತರುವ ಮೂಲಕ
ಅಥವಾ ಸುಗ್ರೀವಾಜ್ಞೆಯನ್ನು ಹೊರಡಿಸುವ ಮೂಲಕ ಈ ವರ್ಷದಲ್ಲಿ ರಾಮ ಜನ್ಮಭೂಮಿಯ ಪುನರ್ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಒಂದು ಭದ್ರವಾದಂತಹ ನಿರ್ಧಾರವನ್ನ ತೆಗೆಳಬೇಕು. ಅದಕ್ಕೋಸ್ಕರ ದೇಶಾದ್ಯಂತ ಇವತ್ತಿನ ದಿನ ಜನಾಗ್ರಹ ನಡೀತಾ ಇದೆ. ನಮ್ಮೆಲ್ಲರ ಒಂದು ಮನಸ್ಸಿನ ಆಸೆ ಇದೆ, ಈ ವರ್ಷ ಖಂಡಿತವಾಗಿಯೂ ಕೂಡ ಆ ದೇಶದ ಮೂಲಕ ಪಾರ್ಲಿಮೆಂಟಿನ ಒಂದು ಪ್ರವೇಶದ ಮೂಲಕ ಶ್ರೀರಾಮ ಜನ್ಮಭೂಮಿಯ ನಿರ್ಮಾಣಕ್ಕೆ ದಾರಿ ಸುಲಭವಾಗ್ತದೆ ಎನ್ನತಕ್ಕಂಥ ನಿರ್ಣಯವನ್ನ ಇವತ್ತು ನಾವು ಕೈಗೊಳ್ಳಿಕ್ಕಿದೆ. ಪೂಜ್ಯರು ನಮಗೆ ಆಶೀರ್ವಾದವನ್ನು ಕೂಡ ಮಾಡಲಿಕ್ಕಿದ್ದಾರೆ. ಬೋಲೋ ಶ್ರೀರಾಮಚಂದ್ರಕ್ಕೆ, ಬೋಲೋ ಬಜರಂಗ ಬಲಿಗೆ. ಸದಸ್ಯರು, ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಕರ್ನಾಟಕ, ತಮಗೆ ನಮ್ಮ ವಿಶ್ವಾಸಪೂರ್ವಕ ನಮನಗಳು. ವಿಷಯ: ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿ ಮಂದಿರ ನಿರ್ಮಾಣಕ್ಕಾಗಿ ಸಂಸತ್ತಿನಲ್ಲಿ ಶಾಸನವನ್ನು ರೂಪಿಸುವ ಕುರಿತಾಗಿ 1964ರಲ್ಲಿ ಪ್ರಾರಂಭವಾದಂಥ ವಿಶ್ವ ಹಿಂದೂ ಪರಿಷತ್ ಸನಾತನ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿಗಳ ರಕ್ಷಣೆ ಹಾಗೂ ಪೋಷಣೆಗಳಿಗಾಗಿ ನಿರಂತರ ಸೇವೆ ಸಲ್ಲಿಸುತ್ತಾ ಸಮಸ್ತ ಹಿಂದೂ ಬಂಧುಗಳನ್ನು ಒಗ್ಗೂಡಿಸುವ ಅಗ್ರಮಾನ್ಯ ಸಂಘಟನೆಯಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಸ್ಥಾನದಲ್ಲಿ ಪ್ರಭು ಶ್ರೀರಾಮಚಂದ್ರನ ಭವ್ಯ ಮಂದಿರ ನಿರ್ಮಾಣವು ಈ ರಾಷ್ಟ್ರದ ಪ್ರತಿಯೊಬ್ಬ ಹಿಂದುವಿನ ಶ್ರದ್ಧೆ, ನಂಬಿಕೆ ಮತ್ತು ಹೆಮ್ಮೆಯ ಪ್ರತೀಕವಾಗಿದೆ. ಈ ನಿಟ್ಟಿನಲ್ಲಿ ದಿನಾಂಕ 5/10/2018ರಂದು ನವದೆಹಲಿಯಲ್ಲಿ ನಡೆದ ಪರಿಷತ್ತಿನ ಕೇಂದ್ರೀಯ ಮಾರ್ಗದರ್ಶಕ ಮಂಡಳಿಯ ಸಭೆಯಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣದ ಕುರಿತಾಗಿ ಗೊತ್ತುವಳಿಯನ್ನು ಅಂಗೀಕರಿಸಿ ಈ ಕಾರ್ಯಕ್ಕಾಗಿ ಸಂಪೂರ್ಣ ಸಹಕಾರವನ್ನು ನೀಡುವಂತೆ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಶ್ರೀರಾಮ ಜನ್ಮಸ್ಥಾನದಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕಾಗಿ 1528ರಿಂದಲೂ ಹಿಂದೂ ಸಮಾಜವು ಸತತವಾಗಿ ಹೋರಾಟ ಮಾಡುತ್ತಲೇ ಬಂದಿದೆ ಎಂಬುದನ್ನು ತಮ್ಮ ಗಮನಕ್ಕೆ ತರಲು ನಾವು ಇಚ್ಛಿಸುತ್ತೇವೆ. ಸಂಧಾನ ಮತ್ತು ಹೊಂದಾಣಿಕೆಯ ಮೂಲಕ ಮಂದಿರವನ್ನು ನಿರ್ಮಿಸಲು 1950ರಿಂದಲೂ ಸಾಕಷ್ಟು ಪ್ರಯತ್ನಗಳು ನಡೆಯುತ್ತಾ ಇದೆ. ನ್ಯಾಯಾಲಯದಲ್ಲೂ ಈ ವಿಷಯಕ್ಕಾಗಿ ಹೋರಾಟವು ನಡೆಯುತ್ತಿದ್ದು ತೀರ್ಪು ಬರಲು ಇನ್ನೂ ಸಾಧ್ಯವಾಗಿಲ್ಲ. ರಾಮ ಮಂದಿರಕ್ಕೋಸ್ಕರ ವಿರೋಧಿಗಳು ಪ್ರತಿ ಹಂತದಲ್ಲೂ ಮಂದಿರ ನಿರ್ಮಾಣ ಕಾರ್ಯವು ನೆರವೇರದಂತೆ ಎಲ್ಲ ಕುತಂತ್ರಗಳಿಂದ ಅಡ್ಡಿಯನ್ನು ಉಂಟು ಮಾಡುತ್ತಲೇ ಇದ್ದಾರೆ. ಇದೇ ಅಕ್ಟೋಬರ್ 29ರಿಂದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆರಂಭವಾಗಬೇಕಿದ್ದ ಮಂದಿರ ನಿರ್ಮಾಣದ ಕುರಿತಾದ ವಿಚಾರಣೆಯನ್ನು ಕೂಡ ನ್ಯಾಯಾಲಯವು ಮತ್ತೆ ಮುಂದಿನ ವರ್ಷದ ಜನವರಿಗೆ ಮುಂದೂಡಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಮಂದಿರ ನಿರ್ಮಾಣದ ಕುರಿತಾಗಿ ಯಾವುದೇ ಶುಭ ಸೂಚನೆಗಳು ಕಾಣಬರುತ್ತಿಲ್ಲ. ಇದರಿಂದಾಗಿ ಪ್ರತಿಯೊಬ್ಬ ಹಿಂದುವಿಗೂ ತೀವ್ರ ನಿರಾಸೆಯಾಗಿದೆ, ನೋವುಂಟಾಗಿದೆ. ಈ ಸಂಕಟಮಯ ಸವಾಲಾತ್ಮಕ ಪರಿಸ್ಥಿತಿಯಲ್ಲಿ ಹಿಂದುಗಳ ಶ್ರದ್ಧೆಯ, ನಂಬಿಕೆಯ, ಹೆಮ್ಮೆಯ, ಸ್ವಾಭಿಮಾನದ ಪ್ರತೀಕವಾದಂಥ ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಸ್ಥಾನದಲ್ಲಿ ಭವ್ಯ ಮಂದಿರ ಶ್ರೀರಾಮ ಮಂದಿರವನ್ನು ನಿರ್ಮಿಸಲು ತಾವು ಮುಂಬರುವ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿ ಮತ್ತು ಈ ವಿಷಯ ಚರ್ಚೆಗೆ ಬಂದಾಗ ಬೆಂಬಲಿಸಿ ಸರ್ವಾನುಮತದಿಂದ ಶಾಸನವನ್ನು ರೂಪಿಸಿ ಅತಿ ಶೀಘ್ರದಲ್ಲಿ ಭವ್ಯ ಮಂದಿರ ನಿರ್ಮಾಣವನ್ನು ಆರಂಭಿಸಲು ಅನುಕೂಲ ಮಾಡಿಕೊಡುವಂತೆ ತಮ್ಮ ಕ್ಷೇತ್ರದ ಎಲ್ಲ ನಾಗರಿಕ ಪರವಾಗಿ ತಮ್ಮ ಹತ್ರ ತಾವು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಮ್ಮ ಸಂಪೂರ್ಣ ಸಹಕಾರದ ನಿರೀಕ್ಷೆಯಲ್ಲಿ ದಯವಿಟ್ಟು ನಮ್ಮ ಲೋಕಸಭಾ ಸದಸ್ಯರಾದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ವೇದಿಕೆಗೆ ಬಂದು ನಮ್ಮ ಈ ಮನವಿಯನ್ನು ಸ್ವೀಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ, ಪವನ ಸುತ ಹನುಮಾನ್ ಕಿ. बनाएंगे 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 बनाएंगे. ಕಾಣದ ದೇವರಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಕಾಣುವ ದೇವರಾಗಿರ್ತಕ್ಕಂಥ ಪರಮ ಪೂಜ್ಯ ವಿಶ್ವೇಶ್ವರ ತೀರ್ಥ ಪಾದಂಗಳವರ ಪಾದಪದ್ಮಗಳಿಗೂ ಪ್ರಣಾಮಗಳನ್ನು ಅರ್ಪಿಸಿ ಈ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಎಲ್ಲ ಸಾಧು ಸಂತರ ಪಾದಗಳಿಗೂ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಸಭೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿಂದೂ ಬಂಧುಗಳಿಗೂ ಪ್ರಣಾಮಗಳನ್ನು ಅರ್ಪಿಸಿ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಗಬೇಕು, ಇದು ಈ ದೇಶದ ಕೋಟಿ ಕೋಟಿ ಹಿಂದೂಗಳ ಭಾವನೆ. ಈ ಭಾವನೆಗೆ ಒಬ್ಬ ಲೋಕಸಭಾ ಸದಸ್ಯನಾಗಿ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ
92ರ ಕಾರಸಭೆಯಲ್ಲಿ ನಾನು ಒಬ್ಬ ಕರಸೇವಕನಾಗಿ ಭಾಗವಹಿಸಿದರ ಪರಿಣಾಮ ನಾನು ಲೋಕಸಭಾ ಸದಸ್ಯನಾಗಿದ್ದೇನೆ ಅನ್ನುವಂಥ ಎಚ್ಚರಿಕೆಯಿಂದ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಡ್ತೇನೆ. ಲೋಕಸಭೆಯಲ್ಲಿ ನನಗೆ ವಿಶ್ವಾಸ ಇದೆ, 2019ರಲ್ಲಿ ಮಂದಿರ ನಿರ್ಮಾಣದ ಕಾರ್ಯ ಪ್ರಾರಂಭ ಆಗಿಯೇ ಆಗುತ್ತೆ. ಲೋಕಸಭೆಯಲ್ಲಿ ಈ ವಿಷಯ ಈ ಚಳಿಗಾಲದಲ್ಲಿ ಬಂದೇ ಬರುತ್ತೆ. ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯನಾಗಿ ನನ್ನ ಸ್ವರವನ್ನು ಸೇರಿಸ್ತೇನೆ. ನನಗೆ ಲೋಕಸಭಾ ಸದಸ್ಯನ ಸ್ಥಾನ 2ನೇದು, ಮೊದಲದ್ದು ಅಯೋಧ್ಯೆಯ ಮಂದಿರ, ಅಯೋಧ್ಯೆಯ ಮಂದಿರ, ಅಯೋಧ್ಯೆಯ ಮಂದಿರ. ನಾನೊಬ್ಬ ಹಿಂದೂ, ಅದಕ್ಕೋಸ್ಕರ ಮಂದಿರ ನಿರ್ಮಾಣ ಆಗಲೇಬೇಕು ಅನ್ನುವಂಥ ಸ್ವರವನ್ನು ನಿಮ್ಮ ಪರವಾಗಿ ನಾನು ಎಬ್ಬಿಸ್ತೇನೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ನಾಡಿನಲ್ಲಿ ಇರೋದು ಮಹತ್ವದ ಘಟ್ಟ. ಈ ಘಟ್ಟವನ್ನು ಸರಿಯಾಗಿ ನಾವು ಉಪಯೋಗಿಸಿಕೊಳ್ಳದೆ ಹೋದರೆ ನಮ್ಮ ನಾಡಿಗೆ ನಾವು ದೊಡ್ಡ ದ್ರೋಹ ಬಗೆದಂತೆ ಅಂತ ಒಂದು ವಿಶಿಷ್ಟ ಸಂದರ್ಭ. ಅದರಲ್ಲಿ ನಾವು ಸೇರಿದ್ದೇವೆ. ನಮ್ಮ ಶ್ರೀರಾಮ ಜನ್ಮ ಭೂಮಿಯ ಬಗ್ಗೆ ನಮಗೆಲ್ಲರಿಗೂ ಕೂಡ ಅತ್ಯಂತ ಕಳಕಳಿ. ಅಲ್ಲಿ ಮಂದಿರವಾಗಬೇಕೆಂಬುದು ಎಲ್ಲ ಸಂತರು, ಅವರು ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಸೇರಿದವರು, ಅದಕ್ಕೆ ಸೇರಿದಿದ್ದವರು, ಅದರ ವಿರೋಧಿಗಳು, ಎಲ್ಲ ಸಂತರು ಕೂಡ ರಾಮ ಜನ್ಮಭೂಮಿ ಅಲ್ಲಿ ಮಂದಿರ ಆಗಬೇಕು ಎಂಬುದರಲ್ಲಿ ಎಲ್ಲ ಸಂತರ ಏಕಾಭಿಪ್ರಾಯ. ಸಮಗ್ರ ಹಿಂದೂ ಜನತೆಯ ಅತ್ಯಂತ ಕಳಕಳಿಯ ಒಂದು ಅಪೇಕ್ಷೆ. ಅದು ನೆರವೇರುವ ಸಂದರ್ಭ ಈಗ ಬಂದಿದೆ. ಅದನ್ನು ಸರಿಯಾದ ರೀತಿಯಿಂದ ನಾವು ಉಪಯೋಗಿಸಿಕೊಳ್ಳುವುದು ನಮ್ಮ ಕರ್ತವ್ಯ. ನಮ್ಮ ಅಹಲ್ಯೆ ಜಡವಾಗಿ ಕಲ್ಲಾಗಿ ಬಿದ್ದಿದ್ದಳು. ರಾಮನ ಪಾದ ಸ್ಪರ್ಶದಿಂದ ಚೈತನ್ಯ ಭರಿತರಾದ ಜಾಡ್ಯ ಹೋಯಿತು. ಆ ಅಹಲ್ಯೆಯಲ್ಲಿ ಹೊಸ ಚೈತನ್ಯ ಬಂತು ರಾಮನ ಪಾದ ಸ್ಪರ್ಶದಿಂದ. ಇವತ್ತು ನಮ್ಮ ಹಿಂದೂ ಸಮಾಜ ಅಹಲ್ಯೆಯಂತೆ ಆಗಿತ್ತು, ಜಾಡ್ಯ ತುಂಬಿತ್ತು, ಕಲ್ಲಿನಂತೆ ಬಿದ್ದಿತ್ತು. ರಾಮ ಜನ್ಮಭೂಮಿಯ ವಿಚಾರ ಬಂದು ರಾಮನ ಒಂದು ರಾಮನಾಮದ ಸಂಪರ್ಕದಿಂದ, ರಾಮನ ಪಾದುಕೆಯ ಸಂಚಾರದಿಂದ ಅಹಲ್ಯೆಯ ಕಲ್ಯಾಗಿ ಬಿದ್ದ ಅಹಲ್ಯೆಯ ಜಾಡ್ಯ ಹೋದಂತೆ ಇಡೀ ಹಿಂದೂ ಸಮಾಜದಲ್ಲಿ ಹೊಸ ಚೈತನ್ಯ ಬಂದಿದೆ ರಾಮ ಜನ್ಮಭೂಮಿಯ ರಾಮನ ಹೆಸರಿನಿಂದ. ಅಂಥ ಚೈತನ್ಯ ನಮ್ಮ ಹಿಂದೂ ಸಮಾಜದಲ್ಲಿ ಏನು ಬಂದಿದೆ, ಅದರ ಸರಿಯಾದ ಲಾಭ ನಾವೀಗ ಪಡೆಯಬೇಕಾಗಿದೆ. ಕೆಲವರು ಕೇಳ್ತಾರೆ, ರಾಮ ಹತ್ಯೆಯಾಗಿ ರಾಜ್ಯವನ್ನೇ ಬಿಟ್ಟ, ಅಧಿಕಾರವನ್ನೇ ಬಿಟ್ಟ, ಕಾಡಿಗೆ ಹೋದ, ಹೀಗೆ ಎಲ್ಲವನ್ನು ತ್ಯಾಗ ಮಾಡಿದ ರಾಮನ ಭಕ್ತರು ನಾವು ಕೂಡ ತ್ಯಾಗ ಮಾಡೋಣ, ರಾಮ ಜನ್ಮಭೂಮಿಯನ್ನು ತ್ಯಾಗ ಮಾಡೋಣ. ರಾಮನು ತ್ಯಾಗದ ಸ್ಫೂರ್ತಿ ಕೊಟ್ಟವನು, ನಾವು ತ್ಯಾಗ ಮಾಡೋಣ. ಹಾಗೆ ನಾವು ಕೆಲವು ನಮ್ಮಲ್ಲಿ ಪ್ರಶ್ನೆ ಮಾಡಿದರು. ನಾನು ಹೇಳಿದೆ, ರಾಮ ತನ್ನ ರಾಜ್ಯದ ತ್ಯಾಗ ಮಾಡಿದ, ಸೀತಾಮಾತೆ ಅಪಹರಣ ಆದಾಗ ಮಾತ್ರ ಶ್ರೀರಾಮ ಸೀತಾಮಾತೆ ಹೋಗಲಿ ಅಂತ ತ್ಯಾಗ ಮಾಡಿದ್ದನೋ, ಅದಕ್ಕಾಗಿ ರಾವಣನ ವಿರುದ್ಧವಾಗಿ ದೊಡ್ಡ ಹೋರಾಟವನ್ನೇ ಶ್ರೀರಾಮಚಂದ್ರ ಮಾಡಿದ್ದು. ಅದರಂತೆ ನಾವು ಏನು ಬೇಕಾದರೂ ತ್ಯಾಗ ಮಾಡಬಹುದು. ನಮ್ಮ ಸ್ವಾಭಿಮಾನ, ನಮ್ಮ ಸೀತೆಯ ಬಗ್ಗೆ ರಾಮ ಸ್ವಾಭಿಮಾನ ತೋರಿಸಿದ, ಸೀತೆಯನ್ನು ಬಿಡಲಿಲ್ಲ, ಅದಕ್ಕಾಗಿ ಹೋರಾಟ ಮಾಡಿದ. ರಾಮ ಜನ್ಮಭೂಮಿ ನಮ್ಮ ತಾಯಿಯಂತೆ, ಮಾತೆಯಂತೆ. ಅಂಥ ರಾಮ ಜನ್ಮಭೂಮಿಗೆ ಬಗ್ಗೆ ಅದರ ಅಪಹಾರವಾದಾಗ ನಾವು ಕೂಡ ತ್ಯಾಗ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಕೂಡ ಬಲವಾದ ಹೋರಾಟವನ್ನು ಮಾಡಲೇಬೇಕು. ಅಂಥ ಒಂದು ಅವಸರ ಈಗ ಪ್ರಾಪ್ತವಾಗಿದೆ. ರಾಮ ಜನ್ಮ ಭೂಮಿಯನ್ನು ಪುನಃ ನಾವು ಪಡೆಯುವ ಬಗ್ಗೆ, ಅಲ್ಲಿ ಮಂದಿರವನ್ನು ನಿರ್ಮಾಣ ಆಗುವ ಬಗ್ಗೆ ಈಗ ನಮ್ಮ ಕೇಂದ್ರ ಸರ್ಕಾರ ಅದಕ್ಕೆ ಬಹುಮತವಿದೆ. ಆದ್ದರಿಂದ ನಮ್ಮ ಪ್ರಧಾನಮಂತ್ರಿಯವರು ದೃಢ ನಿರ್ಧಾರ ಮಾಡಿ ಇಡೀ ನಮ್ಮ ಜನತೆಯ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ಆ ರಾಮ ಮಂದಿರವನ್ನು ನಿರ್ಮಾಣ ಮಾಡುವ ಬಗ್ಗೆ ನಾವು ಮನೆಯಿಂದ ಹೇಳ್ತಾ ಇದ್ದೇವೆ. ಒಂದು ಸುಗ್ರೀವಾಜ್ಞೆ ಅಥವಾ ಸಂಯುಕ್ತ ಸಭೆ, ರಾಜ್ಯಸಭೆ ಮತ್ತು ಲೋಕಸಭೆ, ಅದರ ಸಂಯುಕ್ತ ಸಭೆಯನ್ನು ಸೇರಿಸಿ ಅದರಲ್ಲಿ ಬಹುಮತದಿಂದ ತೀರ್ಮಾನ ಮಾಡಬೇಕು ಅಥವಾ ಸುಗ್ರೀವಾಜ್ಞೆ ಹೊರಡಿಸಬೇಕು. ಬೇಕಾದರೆ ಪ್ರಯತ್ನ ಮಾಡಬಹುದು ಸಂಧಾನಕ್ಕೋಸ್ಕರ, ಕೋರ್ಟಿನಿಂದ ಹೊರಗೆ ಸಂಧಾನ ಮಾಡುವ ಪ್ರಯತ್ನ. ಆದರೆ ಸಂಧಾನ ಮಾಡುವಾಗ
ರಾಮ ಜನ್ಮಭೂಮಿಯ ಮಂದಿರದ ಬಗ್ಗೆ ಮಾತ್ರ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ. ಅದಕ್ಕೆ ವಿರೋಧವಾಗದ ರೀತಿಯಲ್ಲಿ ಸಂಧಾನ ಕಾರ್ಯವನ್ನು ಮಾಡಬಹುದು. ಅಂತೂ ಮಂದಿರದ ನಿರ್ಮಾಣ ಆಗಲೇಬೇಕು. ಈ ಬಗ್ಗೆ ದೃಢ ನಿರ್ಧಾರ ಅದನ್ನು ಪ್ರಧಾನಮಂತ್ರಿಯವರು ಮಾಡಬೇಕು. ಅವರಿಗೆ ಬೇಕಾದ ಕುಮ್ಮಕ್ಕು ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಎಂಬುದಾಗಿ ನಾವೆಲ್ಲ ಭರವಸೆ ನೀಡಿ ಆ ಮಂದಿರ ನಿರ್ಮಾಣ ನಾವು ಧರ್ಮ ಸಂಸತ್ತು ಮೊನ್ನೆ ಉಡುಪಿಯಲ್ಲಿ ಆದಾಗ ಈ ವರ್ಷ ಆಗಲೇಬೇಕು, ಆಗಿಯೇ ಆಗ್ತದೆ ಎಂಬುದಾಗಿ ಘೋಷಣೆ ಮಾಡಿದ್ದೆ. ಅದೀಗ ಕಾರ್ಯಗತವಾಗಬೇಕಾಗಿದೆ. ಅದೇನು ಮುಂದೆ ಈ ವರ್ಷ ನಮಗೇನು ಈ ಚುನಾವಣೆಯ ಸಮಯದಲ್ಲಿ ಈ ರಾಮ ಜನ್ಮಭೂಮಿ ಬಗ್ಗೆ ಇವರು ಮಾತಾಡ್ತಾ ಇದ್ದಾರೆ ಸಂತರು. ಇದು ಚುನಾವಣೆಯ ರಾಜಕೀಯ ಅಂತ ಕೆಲವರು ಆಕ್ಷೇಪ ಮಾಡೋದುಂಟು. ಚುನಾವಣೆಗೆ ಸಂಬಂಧವೇ ಇಲ್ಲ. 4.5 ವರ್ಷ ಕಾರ್ಯವು ಸರ್ಕಾರ ಮಾಡಬಹುದು ಅಂತ ಮಾಡಿಲ್ಲ. ಅದರಿಂದ ನಮಗೆ ಸಹನೆ ಮೀರಿದೆ. ನಾವು ಚುನಾವಣೆ ರಾಜಕೀಯ ಅಲ್ಲ ಇದು. ಸರ್ಕಾರ ಮಾಡಿಲ್ಲ, ಅವರಿಗೆ ಧೈರ್ಯ ತುಂಬುವ, ಅವರಿಗೆ ಒತ್ತಡ ತಂದು ಆ ಮೂಲಕ ಬೇಗನೆ ಸರ್ಕಾರ ಒಂದು ದೃಢವಾದ ಹೆಜ್ಜೆ ಇಡಬೇಕು, ಕ್ರಮ ಕೈಗೊಳ್ಳಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡಲು ನಮ್ಮ ಹೋರಾಟ ಹೊರತು ಚುನಾವಣೆಯಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಹೆಚ್ಚು ಬಹುಮತ ದೊರೆಯಲಿ ಈ ಥರದ ರಾಜಕೀಯ ಉದ್ದೇಶ ಇಲ್ಲ. ಕೇವಲ ರಾಷ್ಟ್ರೀಯ ಉದ್ದೇಶದಿಂದ ರಾಷ್ಟ್ರದ ದೇವತೆ ಶ್ರೀರಾಮಚಂದ್ರ ಅವನ ಮಂದಿರ ನಿರ್ಮಾಣವಾಗದೇ ಇರುವುದು ರಾಷ್ಟ್ರಕ್ಕೆ ಅಪಮಾನ. ನಮ್ಮ ರಾಷ್ಟ್ರದಲ್ಲಿ ಇಡೀ ರಾಷ್ಟ್ರ ಪುರುಷನಾದ ಆದರ್ಶ ಪುರುಷನಾದ ನಮಗೆಲ್ಲರಿಗೂ ಕೂಡ ಅತ್ಯಂತ ಭಕ್ತಿಗೆ ಅವನು ಪಾತ್ರನಾದ ಎಲ್ಲರಿಗೂ ಆದರ್ಶನಾದ ರಾಮನ ಮಂದಿರ ಆಗದೇ ಇರುವುದು ರಾಷ್ಟ್ರಕ್ಕೆ ಆಗುವ. ಶ್ರೀ ಪೇಜಾವರ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ತುರ್ತು ಕಾರ್ಯಕ್ರಮದ ನಿಮಿತ್ತ ಈ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ನಿಮಗೆ ನಮ್ಮೆಲ್ಲರ ಭಕ್ತಿಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ನಮ್ಮ ಈ ಜನಾಗ್ರಹ ಸಭೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಂಗಳೂರು ವಿಭಾಗ ಕಾರ್ಯವಾರದಂತ ನಾ ಸೀತಾರಾಮರವರು. ಶ್ರೀರಾಮರ ರಾಮಚಂದ್ರಕ್ಕೆ ಎರಡು ಕೈಗಳನ್ನ ಮುಗಿಲ ಕಡೆಗೆ ಚಾಚಿ ದೇಶದ ಉದ್ದಗಲದಲ್ಲಿ ಹರಡಿರ್ತಕ್ಕಂಥ ಶಾಸಕಾಂಗ ವ್ಯವಸ್ಥೆ, ಕಾರ್ಯಾಂಗದ ಭಾಗ ಮತ್ತು ನ್ಯಾಯಾಂಗದ ಜಾರಿಯನ್ನು ಮಾಡತಕ್ಕಂಥ ಎಲ್ಲರ ಕಿವಿಗೆ ಅಪ್ಪಳಿಸುವ ರೀತಿಯಲ್ಲಿ ಹಿಂದೂಗಳ ಧ್ವನಿ ಇನ್ನಷ್ಟು ಮುಗಿಲೆತ್ತರಕ್ಕೆ ಏರಬೇಕಾಗಿದೆ. बोलिए सियावर रामचंद्र की, पवन सुत वीर हनुमान की, संत महंत के, गो माता की, गंगा माता की, सनातन हिंदू धर्म की, सियावर रामचंद्र की, फूल भी देंगे प्राण भी देंगे, साकागोदिल्ल, फूल भी देंगे प्राण भी देंगे, मंदिर वही बनाएंगे, मंदिर वही बनाएंगे, ऊंट देंगे प्राण भी देंगे. ಆಶೀರ್ವಚನ ಮತ್ತು ಸ್ಫೂರ್ತಿಯನ್ನು ತುಂಬಿರತಕ್ಕಂತ ಹಿಂದೆ ಪುರಾಣದಲ್ಲಿ ನಮ್ಮ ಧರ್ಮವನ್ನ ಸಂಸ್ಕೃತಿಯನ್ನ ಸಂರಕ್ಷಣೆ ಮಾಡುವುದಕ್ಕೋಸ್ಕರ ದದೀಚಿ ಮಹರ್ಷಿಗಳು ಹೇಗೆ ತಮ್ಮನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡ್ರು, ವರ್ತಮಾನದ ಹಿಂದೂ ಸಮಾಜ, ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ, ಮನುಕುಲದ ಉತ್ಥಾನಕ್ಕೋಸ್ಕರ ಸಂಪೂರ್ಣವಾಗಿ ತಮ್ಮನ್ನ ಸಮರ್ಪಣೆ ಮಾಡಿಕೊಂಡು ನಮಗೆಲ್ಲರಿಗೂ ಮಾರ್ಗದರ್ಶನ ಆಶೀರ್ವಚನ ಮಾಡ್ತಿದ್ದಂತ, ಈಗಾಗಲೇ ವೇದಿಕೆಯಿಂದ ವಿರಮಿಸಿದಂತ ಪರಮ ಪೂಜ್ಯ ಶ್ರೀ 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 ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅಡಿದಾವರೆಗಳಿಗೆ ನಮನಿಸುತ್ತಾ ಅವರ ಈ ಕಾರ್ಯಕ್ಕೆ ಇನ್ನಷ್ಟು ಶಕ್ತಿಯನ್ನು ತುಂಬಿ ಸನಾತನ ಹಿಂದೂ ಧರ್ಮದ ಸಂಸ್ಕೃತಿಯ ಎಲ್ಲ ಸಂರಕ್ಷಣೆಗೆ ಕಟಿಬದ್ಧರಾಗಿ
ನಮಗೆಲ್ಲರಿಗೂ ಆಶೀರ್ವಚನ ಮಾಡಲಿಕ್ಕೆ ಬಂದಿರತಕ್ಕಂಥ ವೇದಿಕೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜನೀಯ ಧರ್ಮಾಚಾರ್ಯರ ದಿವ್ಯ ಚರಣಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿರ್ತಕ್ಕಂಥ ವಿಶ್ವ ಹಿಂದೂ ಪರಿಷತ್ ವಿವಿಧ ಸಂಘಟನೆಗಳ ನಮ್ಮ ಸಮಾಜದ ಎಲ್ಲ ಗಣ್ಯಮಾನ್ಯರ ಅನೇಕ ಕುಹಕದ ಪ್ರಶ್ನೆಗಳನ್ನ ಕೆಲವು ಕಿವುಡರು ಕುರುಡರು ಈ ರೀತಿಯಾಗಿ ಅನಿವಾರ್ಯವಾಗಿ ಅದನ್ನ ಪ್ರಕಟ ಮಾಡಿ ಈ ಸಮಾಜವನ್ನ ಗೊಂದಲಕ್ಕೆ ದೂಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಮಸ್ತ ಹಿಂದೂ ಸಮಾಜ ಎಚ್ಚರಿಕೆಯಿಂದ ಎಚ್ಚೆತ್ತು ದಿಟ್ಟವಾಗಿರ್ತಕ್ಕಂಥ ಹೆಜ್ಜೆಯನ್ನು ಇಡಬೇಕು. 1985ರಲ್ಲಿ ಈ ದೇಶದಲ್ಲಿ ಒಂದು ಘಟನೆ ನಡೆಯಿತು. ಅನೇಕರು ಹೇಳ್ತಾರೆ ಸಂವಿಧಾನದ ಬಗ್ಗೆ, ಇವರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಅಥವಾ ಇನ್ನೇನೋ ದೇಶದ ಶಾಸನಗಳ ಬಗ್ಗೆ ಆಕ್ಷೇಪವನ್ನು ಎತ್ತಾರೆ ಅಂತ. 1985ರಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಘಟನೆ ನಡೆಯಿತು. ಶೋಭಾನ ಅನ್ನತಕ್ಕಂಥ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯ ವಿಚಾರದಲ್ಲಿ ಕೋರ್ಟ್ ಒಂದು ತೀರ್ಪು ಕೊಟ್ಟಿತ್ತು. ಆ ತಾಯಿಗೆ ಸೂಕ್ತವಾಗಿರ್ತಕ್ಕಂಥ ಮಾಶಾಸನವನ್ನು ಕೊಡಬೇಕು. ಅವಳಿಗೆ ಅನ್ಯಾಯ ಆಗಿದೆ, ಈ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು, ಸಂಬಂಧಪಟ್ಟ ವ್ಯಕ್ತಿಗಳು ಸೂಕ್ತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅಂತ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆ ತೀರ್ಪನ್ನ ಪ್ರಶ್ನಿಸಿ ತಥಾಕಥಿತ ಈ ದೇಶದ ಅಲ್ಪಸಂಖ್ಯಾತ ಇಸ್ಲಾಮಿ ಮಾನಸಿಕತೆಯ ಜಗತ್ತಿನಲ್ಲಿ ಅರಾಜಕತೆಯನ್ನ ಭಯೋತ್ಪಾದನೆಯನ್ನ ವಿಜೃಂಭಿಸತಕ್ಕಂಥ ಆ ಮನಸ್ಸುಗಳು, ಆ ಮತೀಯ ಶಕ್ತಿಗಳು ಈ ದೇಶದ ನ್ಯಾಯಾಲಯವನ್ನ ಪ್ರಶ್ನೆ ಮಾಡಿದರು. ಬಂಧುಗಳೇ, ನ್ಯಾಯಾಲಯವನ್ನ ಪ್ರಶ್ನೆ ಮಾಡಿದರು. ಅಂದಿನ ಸರ್ಕಾರಕ್ಕೆ ಸವಾಲನ್ನು ಒಡ್ಡಿದ್ರು. ಅಕಸ್ಮಾತ್ ನೀವು ನ್ಯಾಯಾಲಯದ ಆಜ್ಞೆಯನ್ನ ಜಾರಿ ಮಾಡಿದ್ದೆ ಆದ್ರೆ ಈ ದೇಶದಲ್ಲಿ ರಕ್ತಪಾತ ಆಗಿತ್ತು. ನಿಮ್ಮ ಶಾಸನದ ವಿರುದ್ಧ ನಾವು ಸತತ ನಿಲ್ಲುತ್ತೇವೆ. ನಿಮ್ಮ ನ್ಯಾಯಾಲಯ ನಮಗೆ ಲಗಾವಿಲ್ಲ, ನಿಮ್ಮ ಸಂವಿಧಾನ ನಮಗೆ ಪಥ್ಯ ಅಲ್ಲ, ನಿಮ್ಮ ಕೋರ್ಟ್ಗಳು ನಮಗೆ ಬೇಕಾಗಿಲ್ಲ ಕಿರಿಚಾಡಿದ್ರಲ್ಲ. ಅವತ್ತಿನ ನಮ್ಮ ದೇಶದ ಪ್ರಧಾನಿ ಬಹಳ ತರುಣ ಇದ್ರು. ಇವರ ಕಿರಿಚಾಟಕ್ಕೆ ಪಾಪ ಅವರ ಸ್ವರ ಹುಡುಗಿ ಹೋಯಿತು. ಮುಂದಿನ ಚುನಾವಣೆಯಲ್ಲಿ ವೋಟ್ ಸಿಗಲಿಕ್ಕಿಲ್ಲ, ಇನ್ನೇನೋ ಗಡಿಬಿಡಿ ಆಗಬಾರ್ದು ಅಂತ ಅವರು ನಡಗಲಿಕ್ಕೆ ಪ್ರಾರಂಭ ಮಾಡಿದ್ರು. ಲೋಕಸಭೆಯ ಒಳಗೆ ಬಂದ್ರು, ಬಂದು ಹೇಳಿದ್ರು ಕೋರ್ಟ್ ಏನ್ ಬೇಕಾದ್ರೂ ಹೇಳಿ, ಕೋರ್ಟ್ ಏನ್ ಬೇಕಾದ್ರೂ ಹೇಳಿ, ಆದ್ರೆ ಆ ತಾಯಿಗೆ ಅನ್ಯಾಯ ಆಗಿರ್ತಕ್ಕಂಥ ತಾಯಿಗೆ ಅವರಿಗೆ ಕೊಡಬೇಕಾದಂತ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ನಾವು ಸರ್ಕಾರ ಮಾಡ್ತೇವೆ, ನೀವ್ಯಾರು ಮಾಡುವ ಅವಶ್ಯಕತೆ ಇಲ್ಲ. ಅವಳಿಗೆ ಯಾರೋ ಅನ್ಯಾಯ ಮಾಡಿದಾರಲ್ಲ, ಅವನು ಮಾಡಬೇಕಾಗಿಲ್ಲ. ಅಂದ್ರೆ ಕಳ್ಳರ ಪರವಾಗಿ ಯಾರು ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ, ಅಧರ್ಮ ಮಾಡಿದ್ದಾರೆ, ಈ ರೀತಿಯಾದಂತಹ ಅನಾಚಾರ ಮಾಡಿದವರ ಪರವಾಗಿ ಅವತ್ತಿನ ಕೇಂದ್ರ ಸರ್ಕಾರ ಶಾಸನವನ್ನೇ ಬದಲಾಯಿಸುವಂತ ಒಂದು ತೀರ್ಮಾನ, ಕೆಟ್ಟ ಒಂದು ಗಳಿಗೆಯನ್ನ ಅವತ್ತು ರೂಪಿಸಿತ್ತು. ಬಂಧುಗಳೇ, ಇದನ್ನು ನೆನಪು ಮಾಡಿಕೊಳ್ಳಬೇಕು ಇವತ್ತಿನ ಹಿಂದೂ ಸಮಾಜ. ನಮಗೆ ಅಂತ ಕೆಟ್ಟ ಅನ್ಯಾಯದ ದುರ್ಮಾರ್ಗದ ನಡವಳಿಕೆಗಳು ನಮಗೆ ಬೇಕಾಗಿಲ್ಲ. ನಾವು ಅಂತ ಯಾವುದೇ ಬೇಡಿಕೆಗಳನ್ನ ಈ ಸರ್ಕಾರದ ಮುಂದೆ, ಈ ಶಾಸನದ ಮುಂದೆ, ಈ ನ್ಯಾಯಾಲಯದ ಮುಂದೆ, ಈ ಕಾರ್ಯಾಂಗದ ಮುಂದೆ ನಾವು ಇಡ್ತಾ ಇಲ್ಲ ಬಂಧುಗಳೇ. ಕೋಟಿ ಕೋಟಿ ವಿಶ್ವದ ಮನುಜರ ಒಂದು ಒಕ್ಕರಲಿನ ಬೇಡಿಕೆ. मैं उडुपी की पावन धरा को प्रणाम करता हूं। आज से ठीक 1 साल पहले पूज्य संतों के मार्गदर्शन में उडुपी की धर्म संसद में राम जन्मभूमि का आंदोलन फिर से आरंभ करने का निर्णय हुआ था। आज 1 साल बीता है और 1 साल के अंदर आज पूरे देश के अंदर ऐसा आंदोलन खड़ा हो गया है जो कभी 1990, 1992 में देश के अंदर आंदोलन खड़ा हो गया था। मैं इस पावन धरा को प्रणाम करता हूं। जब आंदोलन आरंभ हुआ तो लोग कह रहे थे कि अरे 25 साल बीत गए ढांचे को तोड़ के, पीढ़ी बदल गई है, अब कोई युवा साथ में आने वाला नहीं है। अरे बाबरी के नाम की छाती पीटने वालों, आओ देखो मंगलूर में, इस मंगलूर की सड़कों पर आज वे लोग भी थे
जिन्होंने 1990 में सीने में गोलियां खाई थी कार सेवा में, वे लोग भी थे जिन्होंने 1992 में ढांचा तोड़ने मंगलूर से गए थे, वे लोग भी आज सड़कों पर थे जो आज राम जी का भव्य मंदिर बनाने के लिए युवा तरुणाई जाने के लिए तैयार है। और आज सड़कों पर मेरी मातृशक्ति भी है जो देश की आने वाली पीढ़ी को, भारत माता को फिर से विश्व गुरु बनाने के लिए संकल्प दिलाने के लिए तैयार है। और इसलिए बाबरी के नाम की छाती पीटने वाले ये लोग ये देश के अंदर अब चलने वाले नहीं है। 1992 में जब आंदोलन चला था तब हमने बाबरी ढांचा तोड़ा था, और इस साल जो आंदोलन आरंभ हुआ है ये हमें दुख है कि माननीय अशोक जी सिंघल राम जी का भव्य मंदिर बिना देखे चले गए। लेकिन हाँ, हम आज कह सकते हैं कि पूज्य पेजावर स्वामी के साथ देश के पूज्य संतों के शुभ हाथों से राम जी के भव्य मंदिर की प्राण प्रतिष्ठा होगी, ये हम गौरव के साथ कह सकते हैं। और इसलिए बाबरी नाम की छाती पीटने वाले एक साल पहले कह रहे थे, अरे इस आंदोलन से क्या होने वाला है। अरे छाती पीटने वालों, आज पूरे देश के अंदर 3 स्थानों पर ऐसी बड़ी सभाएं, और यूं तो देश के अंदर 500 संसदीय क्षेत्रों में, जैसा भी सांसद महोदय को बताया, ऐसे पूरे देश के अंदर 500 संसदीय क्षेत्रों में इन 2 महीनों में ऐसी सभाएं आयोजित होने वाली है। और लोग कह रहे थे कि अरे इन सभाओं से क्या होगा। जो लोग कह रहे थे ना कि अरे राम मंदिर बनाएंगे लेकिन तारीख नहीं बताएंगे,